ನಿನ್ನೆ ಸಾಯಂಕಾಲ ದರ್ಬೆಯಲ್ಲಿ ನಡೆದಂಥ ಒಂದು ದುರ್ಘಟನೆ ತಮಗೆಲ್ಲರಿಗೂ ತಿಳಿದಿರುವುದು. ಯಾವುದೋ ಪರವಿನ ಸುಳ್ಯದ ಇಬ್ಬರು ಒಬ್ಬರು ಮಹಿಳೆ ಮತ್ತು ಅವರ ಗಂಡ ನಮ್ಮ ದರ್ಬೆಯ ಸದಾಶಿವ ಪೈ ಮತ್ತು ಅಂಜನಾ ಪೈ ಅವರ ಮಾಲೀಕತ್ವದ ಜನಸ್ನೇಹಿ ಕೇಂದ್ರಕ್ಕೆ ಬಂದು ಏನೋ ಜೆರಾಕ್ಸ್ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಅಲ್ಲಿ ಜೆರಾಕ್ಸ್ ಲ್ಯಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸಣ್ಣ ಗೊಂದಲ ಉಂಟಾಗಿ ಸಣ್ಣ ಮಾತಿನ ಚಕಮಕಿ ನಡೆದಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂಥ ಅವರ ಮಗಳ ಮೇಲೆ ಆ ಮುಸ್ಲಿಂ ವ್ಯಕ್ತಿ ಹೇಳಿದ್ದಾರೆ, ಅವರು ಅತ್ಯಂತ ನಿಕೃಷ್ಟ ಪದವನ್ನು ಪ್ರಯೋಗ ಮಾಡಿದಾಗ ಅಂಜನಾ ಪೈ ಅವರು ಅದನ್ನು ವಿರೋಧ ಮಾಡ್ತಾರೆ. ಯಾವುದೇ ತಾಯಿ ಸಹಜ, ಅದು ಯಾವುದೇ ತಾಯಿ ಆದರೂ ಕೂಡ ಅದನ್ನು ವಿರೋಧ ಮಾಡತಕ್ಕಂಥ ಒಂದು ಪದ. ಆಗ ಅಲ್ಲಿರ್ತಕ್ಕಂಥ ಮುಸ್ಲಿಂ ವ್ಯಕ್ತಿ ಏಕಾಏಕಿ ಮಹಿಳೆಯ ಮೇಲೆ ಮತ್ತು ಸದಾಶಿವ ಪೈಗಳ ಮೇಲೆ ಕೈ ಮಾಡ್ತಾರೆ. ಮಾತ್ರ ಅಲ್ಲದೆ ಈ ಒಂದು ಘಟನೆ ನಮಗೆ ಪೂರ್ವಯೋಜಿತ ಅಂತಕ್ಕಂಥ ಅನ್ನಿಸ್ತಾ ಇದೆ. ಏನಕ್ಕೆ ಅಂದರೆ ಆ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಕಬಕ ಇರ್ಬೋದು, ಉಮ್ರ ಇರ್ಬೋದು, ಸಂಪ್ಯ, ಈ ರೀತಿಯ ಪುರುಷರ ಕಟ್ಟೆ, ಈ ರೀತಿ ಅನೇಕ ಕಡೆಯಿಂದ ಏಕಕಾಲದಿಂದ ಮುಸ್ಲಿಂ ಹುಡುಗರು ಅಲ್ಲಿ ಜಮಾವಣೆ ಮಾಡ್ತಾರೆ. ಮಾತ್ರ ಅಲ್ಲದೆ ಅವರ ಸದಾಶಿವ ಪೈ ಮತ್ತು ಅವರ ಪತ್ನಿ ಅಂಜನಾ ಪೈ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಮೊದಲೇ ಪುತ್ತೂರು ತಿಳಿದಿರತಕ್ಕಂಥದ್ದು ಒಂದು ಕೋಮು ಸೂಕ್ಷ್ಮ ಪ್ರದೇಶ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಕ್ಲಪ್ತ ಸಮಯಕ್ಕೆ ಅಲ್ಲೇನು ಹಾಜರಾಗ್ತಾ ಇರದೇ ಇದ್ರೆ ಒಂದು ರೀತಿಯ ದುರ್ಘಟನೆ ನಡೆದು ಹೋಗ್ತಾ ಇತ್ತು. ನಾವು ಕೇಳ್ತಾ ಇರೋದು ಏನಂದ್ರೆ, ಈ ಸರಿ ಬಂದಿರತಕ್ಕಂಥ SP ಅವರ ಬಗ್ಗೆ ನಮಗೆ ವಿಶೇಷ ಗೌರವ ಇತ್ತು ಮತ್ತು ವಿಶ್ವಾಸ ಕೂಡ ಇತ್ತು. ಆದರೆ ಹಿಂದೂ ಸಮಾಜದ ಮೇಲೆ ಪ್ರತಿ ಬಾರಿ ದಾಳಿಗಳಾದಾಗ, ಪ್ರತಿ ಸಂದರ್ಭದಲ್ಲಿಯೂ ಕೂಡ ಸರ್ಕಾರದ ಸೂಚನೆ ಅಥವಾ ಇಲಾಖೆಯ ಧೋರಣೆಯ ಅರಿವಾಗ್ತಾ ಇಲ್ಲ. ಆದರೆ ಹಿಂದೂ ಸಮಾಜವನ್ನು ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿಯ ಧೋರಣೆಯನ್ನು ಇತ್ತೀಚೆಗೆ ಇಲಾಖೆ ಅನುಕರಣೆ ಮಾಡ್ತಾ ಬರ್ತಾ ಇದೆ. ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಇರ್ಬೋದು ಅಥವಾ ಏನೋ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಈ ರೀತಿಯ ಒಂದು ಘಟನೆ ಆದಾಗ ಅಲ್ಲಿ ಏಕಾಏಕಿ ಮತಾಂಧ ವ್ಯಕ್ತಿಗಳು ಕಾನೂನನ್ನು ಕೈಗೆತ್ತಿಕೊಂಡಾಗ ಇಲಾಖೆ ಒಂದು ಕಡೆಯವರಿಗೆ ಮಾತ್ರ ಅದು ನಮ್ಮ ಸುದರ್ಶನ್ ಪೈ ಅನ್ನೋ ವ್ಯಕ್ತಿಯ ಮೇಲೆ 307 ಕೇಸ್ಗಳನ್ನು ಹಾಕಿ ಆ ಕೂಡಲೇ ಬಂಧನ ಮಾಡ್ತಾರೆ. ಆದರೆ ಅಲ್ಲಿ ಏಕಾಏಕಿ ಮಹಿಳೆಯ ಮೇಲೆ ಒಬ್ಬ ಮಹಿಳೆಯನ್ನ ಮುಟ್ಟಬೇಕಾದ್ರೆ ಇಲಾಖೆಯಲ್ಲೂ ಕೂಡ ಪೊಲೀಸರು ಮುಟ್ಟು ಆಗಲಿಲ್ಲ. ಆದರೆ ಈ ರೀತಿ ವ್ಯಕ್ತಿಗಳು ಗುಂಪು ಕೂಡಿಕೊಂಡು ಕಾನೂನನ್ನು ಕೈಗೆತ್ತಿಕೊಂಡು ಅದೇ ಘಟನೆಯನ್ನು ಒಂದು ವೇಳೆ ಹಿಂದೂ ಕಾರ್ಯಕರ್ತರು ಯಾರಾದರೂ ಮಾಡ್ತಾ ಇದ್ರೆ, ಬಹಿರಂಗದ ಜಾಗರಣೆಯವರು ಯಾರಾದರೂ ಮಾಡ್ತಾ ಇದ್ರೆ, ಆ ಕೂಡಲೇ ನೈತಿಕ ಪೊಲೀಸ್ ಗಿರಿಯನ್ನ ಪಟ್ಟ ಕಟ್ಟಿ ಅವ್ರನ್ನ ಆ ಕೂಡಲೇ ಬಂಧನ ಮಾಡುವಂಥ ಕೆಲಸಗಳು ಆಗ್ತಾ ಇತ್ತು. ಆದರೆ ಮತಾಂಧ ವ್ಯಕ್ತಿಗಳು ಏನು ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿಯ ವಿಘಟನೆಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಏನೋ ಸಣ್ಣ ಪುಟ್ಟ ಕೇಸುಗಳನ್ನು ಹಾಕಿ ಅವರನ್ನ ಓಡಾಡಲಿಕ್ಕೆ ಬಿಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಥವಾ ಅವರನ್ನ ಪ್ರೋತ್ಸಾಹ ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಈ ಸರ್ಕಾರ ಅಥವಾ ಜಿಲ್ಲಾಡಳಿತ ಮಾಡ್ತಾ ಇದೆ ಅನ್ನೋದು ನಮ್ಮ ನೇರ ಆರೋಪ. ಅಂಜನಾ ಪೈಗಳು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿ ಕೈ ಮತ್ತು ಕಾಲುಗಳು ಫ್ರಾಕ್ಚರ್ಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೀತಾ ಇದೆ. ಆದರೆ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯ ಮೇಲೆ ಏನು ಕೇಸಿಲ್ಲ, ಕಾನೂನು ಕ್ರಮ ಇಲ್ಲ. ಇವಾಗ ನಮ್ಮ ಆಗ್ರಹ ಇರುವಂಥದ್ದು ಈ ರೀತಿಯ ನೈತಿಕ ಪೊಲೀಸ್ಗಿರಿ, ಕಾನೂನನ್ನು ಯಾರು ನೇರವಾಗಿ ಕೈಗೆತ್ತಿಕೊಂಡಿದ್ದಾರೆ, ಅವರಿಗೆ ಸಾಕ್ಷಿಗಳು ಬೇಕಾದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿದೆ. ಅವರ ಪೊಲೀಸ್ ಜೀಪ್ನ ಒಳಗುಗ್ಗಿ ಸುದರ್ಶನ್ ಪೈ ಅನ್ನತಕ್ಕಂಥ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರತಕ್ಕಂಥ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಈ ರೀತಿಯ ಅನೇಕ ಸಾಕ್ಷಿಗಳು ಸೋಷಿಯಲ್ ಮೀಡಿಯಾದಲ್ಲೇ ಪೊಲೀಸರಿಗೆ ಸಿಗ್ತಾ ಇದೆ. ಈ ರೀತಿಯ ಸಾಕ್ಷಿಗಳನ್ನು ಪಡ್ಕೊಂಡು ಮುಂದಿನ 48 ಗಂಟೆಗಳ ಒಳಗಾಗಿ ಅವರನ್ನು ಬಂಧನ ಮಾಡಬೇಕು. ಮಾತ್ರ ಅಲ್ಲ, ಅವರಿಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸಬೇಕು ಅನ್ನತಕ್ಕಂಥದ್ದು ನಮ್ಮ ಆಗ್ರಹ.
ಈ ರೀತಿಯ 48 ಗಂಟೆಗಳಲ್ಲಿ ಬಂಧನ ಆಗದೇ ಇದ್ದ ಪಕ್ಷದಲ್ಲಿ ಜಾಗರಣ ವೇದಿಕೆ ತಮ್ಮೆಲ್ಲ ಪರಿವಾರ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಮುಂದಿನ 48 ಗಂಟೆಗಳಲ್ಲಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಜಾಗರಣ ವೇದಿಕೆ ಬದ್ಧವಾಗಿದೆ ಮತ್ತು ಹಿಂದೂ ಸಮಾಜದ ಉಳಿವು ಮತ್ತು ಅದರ ರಕ್ಷಣೆಗಾಗಿ ಜಾಗರಣ ವೇದಿಕೆ ಯಾವುದೇ ತ್ಯಾಗಕ್ಕೂ ಕೂಡ ಬದ್ಧವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅಂಜನಾ ಪೈ ಅವರು ವಯೋವೃದ್ಧರು, ಆ ವಯೋವೃದ್ಧರನ್ನ ಎಳೆದಾಡಿಕೊಂಡು ಮೃಗೀಯ ರೀತಿಯಲ್ಲಿ ಅವರ ಮೇಲೆ ದಾಳಿಯಾಗತಕ್ಕಂಥದ್ದನ್ನ ಯಾವುದೇ ಮಾನವ ಸಮಾಜ ಒಪ್ಪತಕ್ಕಂಥ ವಿಷಯ ಅಲ್ಲ. ಆ ರೀತಿಯ ಘಟನೆಗಳಾದಾಗ ಕೂಡ ಇಲಾಖೆ ಏನು ಕ್ರಮಗಳನ್ನು ಕೈಗೊಳ್ಳದೆ ಅವರ ಮೇಲೆ ಕೇವಲ ಸಣ್ಣ ಪುಟ್ಟ ಕೇಸ್ಗಳನ್ನು ದಾಖಲೆ ಮಾಡಿ ಬಿಡ್ತಾ ಇದ್ದಾರೆ ಅಂದರೆ ಇದರ ಅರ್ಥ ನಾವು ಅವರನ್ನು ಕುಮ್ಮಕ್ಕುಗೊಳಿಸ್ತಾ ಇದೆ ಅನ್ನತಕ್ಕಂಥದ್ದು ನಮ್ಮ ಆರೋಪ ಆಗಿದೆ. ಅದಕ್ಕಾಗಿ ಮುಂದಿನ 48 ಗಂಟೆಗಳಲ್ಲಿ ಅವರನ್ನು ಬಂಧನ ಮಾಡಬೇಕು ಮತ್ತು ಅವರ ಮೇಲೆ ಕಠಿಣ ಕಾನೂನುಗಳನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಅದನ್ನೇ ಆಗದೇ ಇದ್ದ ಪಕ್ಷದಲ್ಲಿ ಮುಂದಿನ ಕ್ರಮಗಳನ್ನು ಜಾಗರಣ ವೇದಿಕೆ ತೆಗೆದುಕೊಳ್ಳಲು ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.